ಪಾದಗಳು ತುಂಬ ಕ್ರ್ಯಾಕ್ ಆಗಿದೆ, ಬಿರುಕು ಬಿಟ್ಟಿದೆ, ಒಡೆದು ಹೋಗಿದೆ, ನೋವಾಗ್ತಾ ಇದೆ, ತುಂಬ ಗಲೀಜು ಅನ್ನಿಸ್ತಾ ಇದೆ. ಏನಾದರೂ ಅತ್ಯುತ್ತಮ ಮನೆಮದ್ದಿದೆಯಾ ಅಂತ ಸರ್ಚ್ ಮಾಡ್ತಾ ಇದ್ದರೆ ನಿಮ್ಮ ಸರ್ಚನ್ನು ಇಲ್ಲಿಗೆ ನಿಲ್ಲಿಸಿ. ನಿಮಗೆಲ್ಲೂ ಕೂಡ ಇದೆಯಲ್ವಾ, ಇದಕ್ಕಿಂತ ಉತ್ತಮವಾಗಿರುವಂಥ ಬೆಸ್ಟ್ ರಿಸಲ್ಟ್ ಕೊಡುವಂಥ ಸೇಫ್ ಆಗಿರುವಂಥ ಮನೆಮದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ನಮಸ್ತೆ ಎಲ್ರಿಗೂ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ಮನೆಮದ್ದಿದು ಇದು ತುಂಬ ಅಂತಂದರೆ ತುಂಬ ಸೇಫ್ ಆಗಿರುವಂಥದ್ದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಟಿಪ್ಸು. 2 ಸ್ಟೆಪ್ಸ್ ಇದೆ. ಆ 2 ಸ್ಟೆಪ್ಸನ್ನು ನೀವು ಕ್ಲೀನಾಗಿ ಫಾಲೋ ಮಾಡಿ. ಒಂದನ್ನು ಮಾಡಿ ಇಲ್ಲದಿದ್ದರೆ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಗಲ್ಲ. 2 ಸ್ಟೆಪ್ಸ್ ಇದೆ, 2 ನೀಟಾಗಿ ಒಂದು 3 ರಿಂದ 7 ದಿನ ಫಾಲೋ ಮಾಡೋದು. ಸ್ವಲ್ಪ ಕಮ್ಮಿ ಇದ್ದರೆ 3 ದಿನದಲ್ಲಿ ಕ್ಯೂರ್ ಆಗುತ್ತೆ. ಜಾಸ್ತಿ ಡೀಪ್ ಆಗಿರುವಂತಹ ಪಾದದ ಕ್ರ್ಯಾಕ್ಸ್ಗಳು ಅಟ್ಲೀಸ್ಟ್ ಒಂದು 7 ದಿನದಲ್ಲಿ ಕ್ಯೂರ್ ಆಗುತ್ತೆ. ಗ್ಯಾರಂಟಿ ರಿಸಲ್ಟ್ ಕೊಡುವಂಥ ಅತ್ಯುತ್ತಮವಾಗಿರುವಂಥ ಮನೆಮದ್ದು. ಸೊ ವಿಡಿಯೋನ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ನನ್ನ ಎಲ್ಲ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನೀವು 1 ವಾರ ಕ್ಲೀನಾಗಿ ಒಂದು 2 ಅಥವಾ 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಸೋಕಿಂಗ್, ಇನ್ನೊಂದು ಕ್ರೀಮ್. ಮೊದಲಿಗೆ ಒಂದು ಟಬ್ಬನ್ನು ತಗೊಂಡು ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ತೆಂಗಿನೆಣ್ಣೆನ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಬೆಚ್ಚಗಿನ ನೀರು ಬೇಡ, ಉಗುರು ಬೆಚ್ಚಗಿನ ನೀರು ಸಾಕು. 1 ಚಮಚ ಉಪ್ಪು, 1 ಚಮಚ ತೆಂಗಿನೆಣ್ಣೆ. ನೋಡಿ, ಪಾದಗಳು ಸ್ವಲ್ಪ ಕ್ರ್ಯಾಕ್ಸ್ ಆಗಿದೆ ನಂದು. ಇವಾಗ ಬಿಫೋರ್ ಯೂಸ್ ನಾನು ತೋರಿಸ್ತಾ ಇದ್ದೇನೆ. ಅದಾದ ನಂತರ ಆ ನೀರಿಗೆ ನೀವು ಪಾದಗಳನ್ನು ಸೋಕ್ ಮಾಡಿ 5 ನಿಮಿಷ ಬಿಡಬೇಕು. ರಾತ್ರಿ ಮಾಡಿದರೆ ಉತ್ತಮ, ರಾತ್ರಿಯೇ ಮಾಡಬೇಕಿದ್ನ. 5 ನಿಮಿಷ ಬಿಟ್ಟಾದ ನಂತರ ಕ್ಲೀನಾಗಿ ಒರೆಸ್ಕೊಳ್ಳಿ. ಈಗ ಒಂದು ಕ್ರೀಮನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ, ಇದು ಒಮ್ಮೆ ಮಾಡಿಟ್ರೆ ಯಾವಾಗಲೂ ಅಪ್ಲೈ ಮಾಡ್ಬೋದು. ನಮಗೆ ಅದನ್ನ ಮಾಡಲಿಕ್ಕೆ ಬೇಕಾಗಿರೋದು ಕೆಲವೇ ಇಂಗ್ರೀಡಿಯೆಂಟ್ಸ್. ಯೂಶ್ವಲ್ ಆಗಿ ನಿಮ್ಮ ಹತ್ರ ಅಲೋವೆರಾ ಜೆಲ್ ಇರುತ್ತೆ, ಪ್ಯೂರ್ ಆಗಿರುವ ಅಲೋವೆರಾ ಜೆಲ್ ತಗೊಳ್ಳಿ. ಹಾಗೆಯೇ ವ್ಯಾಸ್ಲಿನ್ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿರುತ್ತೆ. ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಬೇಕಾಗುತ್ತೆ. ಇದು ನಿಮಗೆ ಆಯುರ್ವೇದಿಕ್ ಅಥವಾ ಎನಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ತೊಂದರೆ ಇಲ್ಲ, ಅದನ್ನ ತಗೊಳ್ಳಿ. ಅದಾದ ನಂತರ ಒಂದು ಚಿಟಿಕೆಯಷ್ಟು ನಮಗೆ ಅರಿಶಿನ ಪುಡಿ ಬೇಕಾಗುತ್ತೆ. ಅರಿಶಿನ ಪುಡಿ ಜಾಸ್ತಿ ಬೇಡ, ಚಿಟಿಕೆಯಷ್ಟು ಸಾಕು. ಇದೆಲ್ಲದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲನ್ನು ತಗೊಂಡು ಮೊದಲಿಗೆ ಒಂದು 2 ರಿಂದ 3 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಅಲೋವೆರಾ ಜೆಲ್ ನಿಮ್ಮ ಗಾಯ ಅಥವಾ ಪಾದಗಳ ಕ್ರ್ಯಾಕ್ಸ್ ಇರುತ್ತಲ್ವ, ಅದನ್ನ ಹೀಲ್ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂಥ ಮದ್ದು. ಅದಾದ ನಂತರ ನಮಗೆ ವ್ಯಾಸ್ಲಿನ್ ಇದೆಯಲ್ವ, ಆ ಪಾದಗಳಲ್ಲಿ ಮಾಯ್ಶ್ಚರೈಸರನ್ನು ಅಥವಾ ಮಾಯ್ಶ್ಚರೈಸಿಂಗ್ ಅಂಶನ ಲಾಕ್ ಮಾಡುತ್ತೆ. ನಿಮ್ಮ ಕಾಲು ಅಥವಾ ನಿಮ್ಮ ಪಾದನ ಸಾಫ್ಟಾಗಿ ಸ್ಮೂತಾಗಿರೋ ಥರ ಮಾಡುತ್ತೆ. ಒಂದು 2 ಚಮಚದಷ್ಟು, ನಾನು ಟೀ ಸ್ಪೂನಲ್ಲಿ ಮೆಷರ್ಮೆಂಟ್ ಹೇಳ್ತಾ ಇದ್ದೇನೆ, 3 ಟೀ ಸ್ಪೂನ್ ಅಲೋವೆರಾ ಜೆಲ್, ಒಂದು 2 ರಿಂದ 3 ಟೀ ಸ್ಪೂನು ವ್ಯಾಸ್ಲಿನ್, 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಿಂಡ್ಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ. ವಿಟಮಿನ್ ಇ ಕ್ಯಾಪ್ಸುಲ್ ಇದೆಯಲ್ವಾ, ಗಾಯನ ರಿಪೇರ್ ಮಾಡೋದಕ್ಕೆ, ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ನಿಮಗೆ ಅರಿಶಿನ ಕೂಡ ಅಷ್ಟೇ, ನಿಮಗೇನಾದರೂ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಏನಾದರೂ ಆ ಗಾಯಗಳಿದ್ರೆ ಅದನ್ನ ಹೀಲ್ ಮಾಡೋದಕ್ಕೂ ತುಂಬ ಒಳ್ಳೆಯದು. ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಸ್ವಲ್ಪ ಹೊತ್ತು ನೀವು ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕ್ರೀಮ್ ಥರ ನಿಮಗೊಂದು ಬೇಸ್ ರೆಡಿ ಆಗುತ್ತೆ. ನೋಡಿ, ಈ ಕ್ರೀಮ್ ರೆಡಿಯಾಗಿದೆ. ಇದನ್ನ ನೀವು ಏನು ಮಾಡ್ಬೋದು ಅಂತಂದರೆ, ಒಂದು ಸರಿ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಕೂಡ ಇಲ್ಲ. ಇದು ಏನೂ ಹಾಳಾಗಲ್ಲ, ಆಯಿತಾ. ಅದಾದ ನಂತರ ನೀವು ಪಾದಗಳನ್ನು ಸೋಕ್ ಮಾಡಿ 5 ನಿಮಿಷ ನಾನು ಹೇಳಿರುವಂಥ ನೀರಲ್ಲಿ ಸೋಕ್ ಮಾಡಿ ಒರೆಸ್ಕೊಂಡಿದ್ದೀರಲ್ವ, ಅದಾದ ನಂತರ ಈ ಕ್ರೀಮನ್ನು ದಪ್ಪಕ್ಕೆ ಕ್ರ್ಯಾಕ್ಸ್ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಹಚ್ಕೋಬೇಕು. ಬಿರುಕು ಜಾಸ್ತಿ ಇರುವಲ್ಲಿ ಒಂದು ಸ್ವಲ್ಪ ದಪ್ಪ ಲೇಯರ್ ನೀವು ಹಚ್ಕೋಬೇಕು. ತೆಳ್ಳಾಗಲ್ಲ, ಒಂದು 2-3 ಸರಿ ನೀವು ಕೋಟ್ ಮಾಡಿಕೊಂಡು 2 ರಿಂದ 3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಕ್ಲೀನಾಗಿ. ನನ್ನ ಪಾದ ಏನು ಅಷ್ಟೊಂದು ಕ್ರ್ಯಾಕ್ಸ್ ಇಲ್ಲ, ಸ್ವಲ್ಪನೇ ಅಷ್ಟೇ. ಅಷ್ಟಾದ ನಂತರ ನೀವು ಇಮ್ಮಿಡಿಯೇಟಾಗಿ ಒಂದು ಕಾಟನ್ ಸಾಕ್ಸನ್ನು ಹಾಕೋಬೇಕು. ಸಾಕ್ಸನ್ನು ಹಾಕಿಬಿಟ್ಟು ಮಲಗಿಬಿಡಬೇಕು. ಅದಕ್ಕೆ ನಾನು ಹೇಳಿದ್ದನ್ನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿ ಅಂತಂದ್ಬಿಟ್ಟು. ನಿಮಗೆ ಒಂದೇ ಯೂಸಲ್ಲಿದೆಯಲ್ವ, ನಾನೊಂದು 2 ದಿನ ಇದನ್ನ ಅಪ್ಲೈ ಮಾಡಿದೆ. ಒಂದು ಸ್ವಲ್ಪ ಕ್ರ್ಯಾಕ್ಸ್ ಇತ್ತು ನನಗೆ. ಅದು ಕ್ಲಿಯರಾಗಿ ಪಾದಗಳು ಎಷ್ಟು ಸಾಫ್ಟ್ ಆಗಿದೆ ಅಂತ ಅನಿಸಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಿಮಗೆ ಕ್ರ್ಯಾಕ್ಸ್ ಇಲ್ಲ ಅಂತಂದರೂ ಕೂಡ, ನಿಮಗೆ ಸಾಫ್ಟ್ ಆಗಿರುವಂಥ ಪಾದಗಳು ಬೇಕು ಅಂತಂದರೂ ಕೂಡ ಈ ಬಾಮನ್ನು ನೀವು ಹಚ್ಕೋಬೋದು.
3 ದಿನದಲ್ಲಿ ನಿಮಗೆ ಮೈಲ್ಡ್ ಕ್ರ್ಯಾಕ್ಸ್ ಇದೆ, ಮಾಡ್ರೇಟ್ ಕ್ರ್ಯಾಕ್ಸ್ ಇದೆ ಅಂತಂದರೆ 3 ದಿನದಲ್ಲಿ ಅತ್ಯುತ್ತಮ ರಿಸಲ್ಟ್ ಸಿಗುತ್ತೆ. ಡೀಪಾಗಿ ಕ್ರ್ಯಾಕ್ಸ್ ಇದೆ, ಸ್ವಲ್ಪ ಗಾಯ ಜಾಸ್ತಿ ಇದೆ, ನೋವಿದೆ ಅಂತಂದರೆ ಅಟ್ಲೀಸ್ಟ್ ಒಂದು 7 ದಿನ ಆದರೂ ನೀವಿದನ್ನ ಟ್ರೈ ಮಾಡ್ಬೋದು.